ಸಾಮಾನ್ಯವಾಗಿ ನಾವು ಮನೆಯಲ್ಲಿ ನಮ್ಮ ಆರೋಗ್ಯಕ್ಕೆ, ನಮ್ಮ ಸೌಭಾಗ್ಯಕ್ಕೆ ಪೂಜೆಯನ್ನ ಮಾಡುವುದಾಗಿರಬಹುದು, ಅಥವಾ ಸಾರ್ವಜನಿಕ ಕಾರ್ಯಕ್ರಮಗಳಲ್ಲಿ ಎಲ್ಲರೂ ಒಂದು ಅನ್ನುವಂತಹ ಭಾವದಲ್ಲಿ ಪೂಜೆಯನ್ನ ಮಾಡುವುದಾಗಿರಬಹುದು. ಎಲ್ಲ ಸಂದರ್ಭಗಳಲ್ಲಿಯೂ ಕೂಡ ಪ್ರಸಾದವನ್ನ ನೀಡುವಂತಹ ಅರ್ಚಕರು, ಯಾವುದೇ ದೇವರಾಗಿರಬಹುದು, ಪ್ರಾರ್ಥನೆಯನ್ನ ಮಾಡುವಂತಹ ಪುರೋಹಿತರು ಹೇಳುವಂತಹದ್ದು ಒಂದೇ, ಲೋಕ ಸಮಸ್ತಾಹ ಸುಖಿನೋ ಭವಂತು ಅಂತ. ಅದು ಭಾರತದ ವೈಶಿಷ್ಟ್ಯತೆ. ನಾವು ಜಗತ್ತಿನ ಎಲ್ಲ ರಾಷ್ಟ್ರಗಳ ಇತಿಹಾಸವನ್ನ, ಜಗತ್ತಿನ ಜನರ ಆಲೋಚನೆಗಳನ್ನ ನೋಡ್ಬೇಕಾಗಿದ್ರೆ, ತಾನು ತನ್ನದು, ತನ್ನ ಹೆಂಡತಿ, ತನ್ನ ಮಕ್ಕಳು, ತನ್ನ ಅಪ್ಪ ಅಮ್ಮ, ಅತ್ತೆ ಮಾವ, ಚಿಕ್ಕಪ್ಪ ಚಿಕ್ಕಮ್ಮ, ಬಂಧುಗಳು, ಈ ನೆಲೆಯಲ್ಲೇ ಎಲ್ಲರೂ ಸಹ ಆಲೋಚನೆಯನ್ನ ಮಾಡ್ತಾ ಇದ್ರೆ, ಎಲ್ಲೋ ಕಾರ್ಕಳದ ಹಳ್ಳಿಯಲ್ಲಿ ಇರುವಂತಹ ನನ್ನ ಮನೆಯಲ್ಲಿ ನನ್ನ ಅಪ್ಪ ಸಂಕಲ್ಪ ಮಾಡಿ ಪೂಜೆಯನ್ನ ಮಾಡಬೇಕಾಗಿದ್ರೆ, ಅಲ್ಲಿ ಬರುವಂತಹ ಕಾರ್ಕಳದ ಪುರೋಹಿತರು ನಮಗೆ ಮಾತ್ರ, ಯಜಮಾನನಿಗೆ ಮಾತ್ರ ಶುಭವಾಗಲಿ ಅನ್ನುವಂತಹ ಪ್ರಾರ್ಥನೆಯನ್ನ ಮಾಡದೆ, ಕಾರ್ಕಳ ಮಾತ್ರ ಅಲ್ಲ, ಜಗತ್ತಿನ ಜನರಿಗೆ ಶುಭವಾಗಲಿ ಅನ್ನುವಂತಹ ಆಶೀರ್ವಾದವನ್ನ ಮಾಡ್ತಾರೆ. ದೇವರಲ್ಲಿ ಬೇಡಿಕೆಯನ್ನ ಇಡುತ್ತಾರೆ. ವಿಟ್ಲದ ಪಂಚಲಿಂಗೇಶ್ವರ ದೇವರ ಎದುರುಗಡೆಯಲ್ಲಿ ಗದ್ದೆಯಲ್ಲಿ 9 ಗ್ರಾಮಗಳು ಸೇರಿ ಮಾಡ್ತಾ ಇರುವಂತಹ ಶನೈಶ್ಚರ ಪೂಜೆಯಲ್ಲಿ ಕೇವಲ ಪುತ್ತಿಲ ಪರಿವಾರದ ಸದಸ್ಯರಿಗೆ ಮಾತ್ರ ಒಳಿತಾಗಲಿ, ವಿಟ್ಲದ ಜನರಿಗೆ ಮಾತ್ರ ಒಳಿತಾಗಲಿ ಅನ್ನುವಂತಹ ಪ್ರಾರ್ಥನೆಯನ್ನ ತಪ್ಪಿಯೂ ಸಹ ಅರ್ಚಕರು ಮಾಡಲಿಲ್ಲ. ಕಡೆಯಲ್ಲಿ ಹೇಳಿದ್ದು ಒಂದೇ, ಪುತ್ತಿಲ ಪರಿವಾರದ ಜೊತೆಯಲ್ಲಿಯೇ ವಸುಧೈವ ಕುಟುಂಬಕಂ ಅನ್ನುವಂತಹ ಆಲೋಚನೆಯನ್ನ ಕೊಟ್ಟಂತಹ, ಭಾರತದ ನೆಲದಲ್ಲಿ ಇರುವಂತಹ ಪ್ರತಿಯೊಬ್ಬ ಭಾರತೀಯ ಅದೇ ರೀತಿಯಲ್ಲಿ ಭಾರತವನ್ನ ವಿಶ್ವಗುರು ಅಂತ ಹೇಳಿ ಇವತ್ತಿಗೂ ಸಹ ನತಮಸ್ತಕವಾಗಿ ಗೌರವಿಸ್ತಾ ಇರುವಂತಹ ಪ್ರಪಂಚದ ಪ್ರತಿಯೊಬ್ಬ ವ್ಯಕ್ತಿಗೂ ಸಹ ಒಳಿತಾಗಲಿ ಅನ್ನುವಂತಹ ವೈಶ್ವಿಕವಾದಂತಹ ಆಲೋಚನೆಯನ್ನ, ಕಲ್ಪನೆಗಳನ್ನ ಕಟ್ಟಿಕೊಟ್ಟಂತಹ ಜನರು ನಾವು. ಎಂತಹ ಅದ್ಭುತವಾದಂತಹ ಸಂಸ್ಕೃತಿ, ಸಂಸ್ಕಾರ ನಮ್ಮದು ಅಂತ ಹೇಳಿದ್ರೆ, ಎಲ್ಲೂ ಸಹ ನಾನು ಅನ್ನುವಂತಹ ಆಲೋಚನೆಯನ್ನ ಒಂದು ಕ್ಷಣಕ್ಕೂ ಕೂಡ ನನ್ನ ದೇಶದ ಯಾವೊಬ್ಬ ವ್ಯಕ್ತಿಯೂ ಸಹ ಮಾಡಲಿಲ್ಲ. ಅದಕ್ಕಾಗಿಯೇ ಇವತ್ತು ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ಬಹುದು, ಅದು ಎಲ್ಲಿಯೋ ಇದ್ದಂತಹ ಡೇವಿಡ್ ಫ್ರಾಲಿ ಅನ್ನುವಂತಹ ವ್ಯಕ್ತಿ ನಾನು ಯಾಕೆ ಮತ್ತು ನಾನು ಹೇಗೆ ಹಿಂದುವಾದೆ ಅನ್ನುವಂತಹ ಕಲ್ಪನೆಯನ್ನ ಜಗತ್ತಿನ ಜನರಿಗೆ ಕೊಡ್ತಾರೆ. ಎಲ್ಲಿಂದಲೋ ಜರ್ಮನಿಯಿಂದ, ಜಪಾನಿಂದ ಬಂದಂತಹ ಹೆಣ್ಣು ಮಕ್ಕಳು ಕಾಳಿ ದೇವತೆಯ ಆರಾಧನೆಯನ್ನ ಮಾಡ್ತಾ, ನಾನೂ ಸಹ ಕಾಳಿಮಾ ಅಂತ ಹೇಳಿಕೊಂಡು ಹಿಂದೂವಾಗಿ ಪರಿವರ್ತನೆ ಆಗಬೇಕಾಗಿದ್ರೆ, ಭಾರತದ ಮಣ್ಣಿನ ಒಳಗಡೆ, ಹಿಂದುತ್ವದ ಆಲೋಚನೆಗಳ ಒಳಗಡೆ, ನಮ್ಮ ಸನಾತನತೆಯ ಒಳಗಡೆ ಇರುವಂತಹ ಸಂಸ್ಕಾರ, ಸಂಸ್ಕೃತಿ, ಸಂಪ್ರದಾಯದ ಅರ್ಥವನ್ನ ನಾವೆಲ್ಲರೂ ಸಹ ಕಂಡು ಹುಡುಕಬೇಕಾಗಿದೆ. ಬಂಧುಗಳೇ, ಆಲೋಚನೆ ಮಾಡಿ, ಜಗತ್ತಿನ ಜನರಿಗೆ ಎಲ್ಲವನ್ನ ಕೊಟ್ಟಂತಹ ದೇಶ ನಮ್ಮದು. ಜಗತ್ತಿನ ಜನ ಸಮಸ್ಯೆ ಅಂತ ಬಂದಾಗ ಭಾರತವನ್ನ ನೋಡ್ತಾರೆ. ಜಗತ್ತಿನ ಜನರಿಗೆ ಟೆನ್ಷನ್ ಆಗ್ತಾ ಇದೆ, ಜೀವನದಲ್ಲಿ ಎಲ್ಲವನ್ನೂ ಸಹ ಕಳೆದುಕೊಂಡು ಬಿಟ್ಟಿದ್ದಾರೆ, ಜೀವನಕ್ಕೆ ಶಕ್ತಿ ಇಲ್ಲ, ಚೈತನ್ಯ ಇಲ್ಲ ಅಂತ ಹೇಳಬೇಕಾಗಿದ್ರೆ, ಇವತ್ತಿನ ಈ ಹೊತ್ತಿನವರೆಗೂ ಸಹ ಅವರು ಕಣ್ಬಿಟ್ಟು ಹೃದಯವನ್ನ ತೆರೆದು ಮನಸ್ಸಿನಿಂದ ನೋಡುವಂತಹದ್ದು ನನ್ನ ದೇಶ ಭಾರತವನ್ನ. ಅಂತಹ ಭಾರತದ ನೆಲದಲ್ಲಿ ನಾವಿವತ್ತು ಹಿಂದೂ ಚೈತನ್ಯ ಸಮಾವೇಶಗಳನ್ನ ಮಾಡಬೇಕಾದಂತಹ ಅನಿವಾರ್ಯತೆಗಳು ಉದ್ಭವ ಆಗಿದೆ ಅಂತಾದರೆ, ಆಲೋಚನೆ ಮಾಡಬೇಕಾಗಿದೆ. ಮತ್ತೊಂದು ಬಾರಿ ಭಾರತವನ್ನ ಸಾಂಸ್ಕೃತಿಕವಾಗಿ, ಆಧ್ಯಾತ್ಮಿಕವಾಗಿ ಜಗದ್ಗುರುವಿನ ಸ್ಥಾನದಲ್ಲಿ ಮತ್ತೆ ನಾವಿಡುವಂತಹದ್ದು ಹೇಗೆ ಅಂತ. ಕೋವಿಡ್ನ ಸಂದರ್ಭದಲ್ಲಿ 1-2.5 ವರ್ಷಗಳ ಹಿಂದೆ ನಮ್ಮ ಮನೆಗೆ ಒಬ್ಬ ಹುಡುಗಿ ಬಂದಿದ್ಲು, ಸಂಬಂಧಿಕಳು. ಆ ಹೊತ್ತಿನಲ್ಲಿ ನನ್ನ ಮನೆಯಲ್ಲಿ ನನ್ನ ದೊಡ್ಡಮ್ಮ ಸಹ ಇದ್ರು. ಸಾಯಂಕಾಲ ಕಾಲೇಜ್ ಮುಗಿಸಿ ಸುಸ್ತಾಗಿ ಮನೆಗೆ ಬಂದು ಎಲ್ಲ ಮನೆಗಳಲ್ಲಿ ಚಹಾ ಕಾಫಿ ಕುಡಿಯುವ ಹಾಗೆ ಚಾವಡಿಯಲ್ಲಿ ಚಹಾ ತಿಂಡಿ ಕಾಫಿಯ ಕೂಟವನ್ನ ಮಾಡಬೇಕಾಗಿದ್ರೆ, 3ನೇ ಕ್ಲಾಸನ್ನು ಓದದೇ ಇದ್ದಂತಹ ದೊಡ್ಡಮ್ಮ ರಾಮಾಯಣದ ಅತ್ಯಪೂರ್ವವಾದಂತಹ ಕಥೆಗಳನ್ನ, ಮಹಾಭಾರತದ ಕಥೆಗಳನ್ನ ಹೇಳ್ತಾ ಇದ್ರಾಯ್ತು. ಆ ಬೆಂಗಳೂರಿಂದ ಬಂದಂತಹ ಹುಡುಗಿಗೆ ಟಿವಿ ನೋಡಬೇಕು, 6 ಗಂಟೆಗೆ ರಿಯಾಲಿಟಿ ಶೋಗಳು ಸ್ಟಾರ್ಟ್ ಆಗತ್ತೆ. ಆದ್ರೆ ದೊಡ್ಡಮ್ಮ ಅದೇ ಚಾವಡಿಯಲ್ಲಿ ಕೂತ್ಕೊಂಡು ರಾಮಾಯಣ ಮಹಾಭಾರತದ ಕಥೆಗಳನ್ನ ಹೇಳಬೇಕಾಗಿದ್ರೆ 2 ದಿನ ನೋಡಿದ್ರು, 3 ದಿನ ನೋಡಿದ್ರು. 4ನೇ ದಿವಸ ಬೆಳಗ್ಗೆ ಕಾಲೇಜಿಗೆ ಹೊರಡಬೇಕಾಗಿದ್ರೆ, ಅಕ್ಕ ನಿಮ್ಮ ಹತ್ರ ಇಯರ್ಫೋನ್ ಇದ್ರೆ ನನಗೆ ಕೊಡ್ತೀರಾ ಅಂತ ಕೇಳಿದ್ಲು. ಯಾಕಮ್ಮ ಅಂತ ಕೇಳಿದೆ.
ಅಲ್ಲ, ನಾನು ಬರಬೇಕಾಗಿದ್ರೆ ಇಯರ್ಫೋನ್ ಅನ್ನ ಮರೆತು ಬಂದಿದ್ದೇನೆ. ನಾನು ಸಂಜೆ 6 ಗಂಟೆಗೆ ಟಿವಿ ನೋಡಬೇಕು, ಆದ್ರೆ ನೀವು ನಿಮ್ಮ ಮನೆಯಲ್ಲಿ ಕುತ್ಕೊಂಡು ರಾಮಾಯಣ, ಮಹಾಭಾರತ, ರಾಮ, ಕೃಷ್ಣ, ಸೀತೆ, ಊರ್ಮಿಳೆ, ಲಕ್ಷ್ಮಣನ ಕಥೆಯನ್ನ ಕೇಳ್ತಾ ಇದೆ. ಅದು ಎಲ್ಲೋ ಯಾವಾಗಲೋ ಆಗಿ ಹೋದ ಕಥೆಗಳು. ನಮಗಿವತ್ತಿಗೆ ಯಾಕೆ ಬೇಕು? ನನಗೆ ರಿಯಾಲಿಟಿ ಶೋ ನೋಡಬೇಕು. ನೀವೆಲ್ಲ ಮಾತನಾಡಬೇಕಾಗಿದ್ರೆ ಮನೆಯಲ್ಲಿ ಅಪ್ಪ ಟಿವಿ ಹಾಕ್ಲಿಕ್ಕೆ ಬಿಡುವುದಿಲ್ಲ, ನೀವು ಮಾತುಕತೆಯನ್ನ ಬಿಡುವುದಿಲ್ಲ. ಹಾಗಾಗಿ ನನಗೆ ರಿಯಾಲಿಟಿ ಶೋ ಇಂಪಾರ್ಟೆಂಟ್. ನಿಮ್ಮ ಇಯರ್ಫೋನ್ ಅನ್ನ ಕೊಡಿ, ನಾನು ಹೋಗ್ಬೇಕಾಗಿದ್ರೆ ಅದನ್ನ ವಾಪಸ್ ಕೊಡ್ತೇನೆ ಅಂತ ಹೇಳಿಕೊಂಡು ನಮ್ಮ ಮನೆಯ ಒಬ್ಬ ಹುಡುಗಿ ಹೇಳುತ್ತಾಳೆ ಅಂತಾದ್ರೆ ಆಲೋಚನೆ ಮಾಡಬೇಕು. ಯಾವ ರಾಮಾಯಣದ ಕಲ್ಪನೆಯೂ ಆ ಹುಡುಗಿಗಿಲ್ವೋ ಆ ಹುಡುಗಿ ಹುಟ್ಟಿದ್ದು ಭಾರತದ ನೆಲದಲ್ಲಿ. ರಾಮಾಯಣ ಅಂತ ಹೇಳಿದ್ರೆ ಏನು ಅಂತ ಹೇಳಿಯೇ ಗೊತ್ತಿಲ್ಲದೆ ಇರುವಂತಹ ಜರ್ಮನ್ ನಿಂದ ಭಾರತಕ್ಕೆ ಬಂದ ಹುಡುಗಿ ಭಾರತವನ್ನ ನಾನು ಪ್ರೀತಿಸ್ತೇನೆ, ಜಗತ್ತಿನ ಅಷ್ಟೂ ರಾಷ್ಟ್ರಗಳಲ್ಲಿ ಜಗತ್ತಿಗೆ ಬೇಕಾದಂತಹ ಅತಿ ಅದ್ಭುತವಾದಂತಹ ವಿಚಾರಧಾರೆಗಳನ್ನ ಕೊಟ್ಟಂತಹ, ನಾನು ನೋಡಿದಂತಹ ಜಗತ್ತಿನ ಏಕಮಾತ್ರ ರಾಷ್ಟ್ರ ಅದು ಭಾರತ ಅಂತ ಹೇಳಿಕೊಂಡು ಹೆಮ್ಮೆಯಿಂದ ಭಾರತದ ನೆಲದಿಂದ ಭಾರತದ ಮಣ್ಣನ್ನ ತೆಗೆದುಕೊಂಡು ತನ್ನ ದೇಶಕ್ಕೆ ಹೋಗ್ತಾ ಇದ್ದಾಳೆ ಅಂತಾದ್ರೆ ಆಲೋಚನೆ ಮಾಡಬೇಕಾಗಿದೆ, ಎಡವಿದ್ದು ಯಾರು ಮತ್ತು ಎಡವಿದ್ದೆಲ್ಲಿ? ಒಂದು ಮೆಸೇಜ್ ಬಂದಿತ್ತು. ಆ ಘಟನೆ ನಿಜವಾಗಿಯೂ ನಡೆದಿದೆಯೋ ಇಲ್ಲವೋ ಅನ್ನುವಂತಹದ್ದು ಸೆಕೆಂಡರಿ, ನನಗೆ ಗೊತ್ತಿಲ್ಲ ಸತ್ಯಾಸತ್ಯತೆ. ಆದರೆ ಆ ಘಟನೆಯ ಹಿಂದೆ ಇರುವಂತಹ, ಆ ಕಥೆಯ ಹಿಂದೆ ಇರುವಂತಹ ಅರ್ಥವನ್ನ ನಾವು ಹುಡುಕ್ಬೇಕಾಗಿದೆ. ಒಬ್ಬ ಹುಡುಗಿ ಶಾಲೆಗೆ ಹೋಗ್ಬೇಕಾಗಿದ್ರೆ ಪ್ರತಿನಿತ್ಯ ಭಜನೆ ಮಾಡ್ತಾ ಇದ್ಲಾಯ್ತು. ಭಜನೆ ಮಾಡಿ ಆದ ನಂತರ ಅಪ್ಪನ ಹತ್ರ ಬಂದು ಕೇಳ್ತಾ ಇದ್ಲಂತೆ, ರಾಮ 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 ಸೀತಾ ಅಂತೆಲ್ಲ ಹೇಳ್ತೇವಲ್ಲ, ಈ ರಾಮ ಮುಖ ಸೀತಾ ಪಂಡ ಏರು ಅಂತ ಕೇಳಿದ್ಲಂತೆ. ಅಪ್ಪ ಬೆಳಗ್ಗಿಡೀ ಕೆಲಸವನ್ನ ಮಾಡಿ ಸುಸ್ತಾಗಿ ಮನೆಗೆ ಬಂದಿದ್ದ. ರಾಮ ಅಂತ ಹೇಳೊಬ್ಬ ಇದ್ದ, ಸೀತಾ ಅಂತ ಹೇಳಿದ್ರೆ ಅವನ್ ಹೆಂಡತಿ. ನನಗೆ ಎಷ್ಟೇ ಗೊತ್ತಿರುವುದು, ನಿನಗೆ ಇನ್ನೂ ಹೆಚ್ಚು ಬೇಕಂತಿದ್ರೆ ನಿನ್ನ ಅಮ್ಮನ ಹತ್ರ ಕೇಳು ಅಂತ ಹೇಳ್ತಾರೆ. ಸರಿ, ಅಪ್ಪನ ಉತ್ತರ ಸಿಕ್ಕಿತು. ಮಗಳು ಮರು ದಿವಸ ಕೃಷ್ಣ 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 ಅಂತ ಹೇಳಿಕೊಂಡು ಕೃಷ್ಣನ ಭಜನೆಯನ್ನ ಮಾಡ್ತಾಳೆ. ಮಾಡ್ತಾ ಮಾಡ್ತಾ ಹೋಗ್ಬೇಕಾಗಿದ್ರೆ ಕೃಷ್ಣ, ರಾಧೆ, ರುಕ್ಮಿಣಿ, ಸತ್ಯಭಾಮ, ದೇವಕಿ ನಂದನ, ವಸುದೇವ ಸುತ ಇದೆಲ್ಲವನ್ನ ಸಹ ಕೇಳಬೇಕಾಗಿದ್ರೆ ಕೃಷ್ಣ ಇರುವಂತಹದ್ದೊಬ್ಬನೇ. ಈ ದೇವಕಿ ನಂದನ, ರಾಧಾಶ್ಯಾಮ ಇವರೆಲ್ಲರೂ ಯಾರು ಅಂತ ಪ್ರಶ್ನೆ ಬರುತ್ತೆ. ಅಮ್ಮನ ಹತ್ರ ಹೋಗಿ ಕೇಳ್ತಾಳೆ. ಅಮ್ಮ ಹೇಳ್ತಾಳೆ, ನಾನು ಬೆಳಗ್ಗಿಂದ ಸಂಜೆವರೆಗೆ ಕೆಲಸ ಮಾಡಿ ಸುಸ್ತಾಯ್ತು, ಅಕಲೇರಿಂದ ಎಂಕ್ಲ ಗೊತ್ತುಜ್ಜಿ ಪಣೊಂದಿತ್ತರಿ ಅನ್ನಮ್ಮ ದೇವಕಿ ನಂದನೆಗೆ, ವಸುದೇವ ಸುತಗೆ ಇವರೆಲ್ಲರೂ ಸಹ ಒಬ್ಬನೇ ಅಂತ ನನ್ನ ಅಮ್ಮ ಹೇಳ್ತಾ ಇದ್ರು, ನನಗೂ ಸಹ ಗೊತ್ತಿಲ್ಲ ಅಂತ ಹೇಳಿಕೊಂಡು ಮಗುವಿನ ಬಾಯನ್ನ ಮುಚ್ಚಿಸ್ತಾರೆ. ಮಗು ತನ್ನ ಪ್ರಶ್ನೆಗಳಿಗೆ ಉತ್ತರ ಸಿಗದೆ ಹೋದಾಗ ಭಜನೆಯನ್ನ ಮಾಡುವುದನ್ನ ನಿಲ್ಲಿಸ್ತಾಳೆ. ಅಪ್ಪ ಅಮ್ಮ ಪ್ರಶ್ನೆ ಮಾಡ್ಲಿಲ್ಲ. ಅಪ್ಪ ಅಮ್ಮ ಹೇಳ್ತಾರಂತೆ, ಭಜನೆ ಮಾಡ್ಲಿಕ್ಕೆ 30 ನಿಮಿಷ ವೇಸ್ಟ್ ಮಾಡ್ತಾ ಇದ್ದೀಯಲ್ವಾ, ನೀನು SSLC ಬಂದಿದ್ದೀಯಾ, SSLC ಯಲ್ಲಿ ನೀನು ಡಿಸ್ಟಿಂಕ್ಷನ್ ತಗೊಂಡ್ರೆ ಸಾಕಾಗುವುದಿಲ್ಲ, ಕೇವಲ ವಿಟ್ಲಕ್ಕೆ ಮಾತ್ರ ಫಸ್ಟ್ ರ್ಯಾಂಕ್ ಬಂದ್ರೆ ಸಾಕಾಗುವುದಿಲ್ಲ, ನೀನು ಇಡೀ ಸ್ಟೇಟಿಗೆ ಫಸ್ಟ್ ರ್ಯಾಂಕ್ ಬರಬೇಕು. ತಾಳವನ್ನ ತೆಗೆದು ಪಕ್ಕಕ್ಕಿಡು. ತಾಳದ 30 ನಿಮಿಷಗಳ ಕಾಲ ನೀನು A+B² ಅನ್ನ ಓದು, ಐನ್ಸ್ಟೈನ್ನರ ನಿಯಮಗಳನ್ನ ಓದು, ನ್ಯೂಟನ್ನರ ಲಾಗಳನ್ನ ಓದು, ಸಮಾಜ ವಿಜ್ಞಾನದಲ್ಲಿ ಮೊಘಲರು ಯಾವ ರೀತಿ ಭಾರತವನ್ನ ಆಳಿದ್ರು ಅನ್ನುವುದನ್ನ ನಿನ್ ಟೆಕ್ಸ್ಟ್ ಬುಕ್ ಹೇಳಿಕೊಡತ್ತಲ್ವಾ, ನೀನ್ ಆ ಆಲೋಚನೆಗಳನ್ನ ಮಾಡು. ನೀನ್ ಸ್ಟೇಟಿಗೆ ಫಸ್ಟ್ ರ್ಯಾಂಕ್ ಬರಬೇಕು ಅಂತ ಅಪ್ಪ ಅಮ್ಮ ಹೇಳಿದ್ರು. ಮಗಳು ಆ ಕೆಲಸವನ್ನ ಮಾಡ್ತಾಳೆ. PUCಗೆ ಹೋಗ್ಬೇಕಾಗಿದ್ರೆ ಸ್ವಲ್ಪ ಗೊತ್ತಿದ್ದ ರಾಮ ಸೀತನನ್ನ ಮನೆಯಲ್ಲೇ ಬಿಟ್ಬಿಟ್ಲು. ಅಲ್ಪ ಸ್ವಲ್ಪ ಗೊತ್ತಿದ್ದಂತಹ ಕೃಷ್ಣ ಮತ್ತು ರಾಧೆಯನ್ನ ಗೇಟಿನಿಂದ ಹೊರಗಡೆ ಹೋಗ್ಬೇಕಾಗಿದ್ರೆ ಗೇಟಿನಲ್ಲಿಯೇ ಬಿಟ್ಟುಬಿಟ್ಲು. ತನ್ನ ಮನೆಯಿಂದ ತನ್ನ ಕಾಲನ್ನ ಹೊರಗಡೆ ಇಡಬೇಕಾಗಿದ್ರೆ ಕಾಲೇಜು ಜೀವನ ಅನ್ನುವಂತಹ ಹೊಸ ಪ್ರಪಂಚ ಆಕೆಯ ಎದುರುಗಡೆ ಬರುತ್ತೆ. ಹೊಸ ಪ್ರಪಂಚದಲ್ಲಿ ಪಾಶ್ ಆಗಿ ಬರುವಂತಹ ಹುಡುಗರು ನೋಡ್ತಾರೆ. ತುಂಬಾ ಚೆನ್ನಾಗಿರ್ತಾಳೆ, ಸುಂದರವಾಗಿರ್ತಾಳೆ. ಫ್ರೆಂಡ್ಶಿಪ್ ಆಗತ್ತೆ. ಫ್ರೆಂಡ್ಶಿಪ್ ಆದ ಹಾಗೆ ತನ್ನೆಲ್ಲ ಪ್ರಶ್ನೆಗಳನ್ನ ಆ ಹುಡುಗನ ಮುಂದೆ ಇಡ್ತಾಳೆ. ಆ ಹುಡುಗ ಎಂಕ್ಲ ದಾಲ ಗೊತ್ತಿಜ್ಜಿ ಅಂತ ಹೇಳುವಂತಹ ಉತ್ತರವನ್ನ ಕೊಡ್ಲಿಲ್ಲ. ಆ ಹುಡುಗ ತುಂಬಾ ಬುದ್ಧಿವಂತ. ನನಗೆ ಪ್ರಶ್ನೆಗೆ ಉತ್ತರ ಅಷ್ಟಾಗಿ ಗೊತ್ತಿಲ್ಲ, ನನ್ನ ಒಬ್ಬ ಗುರು ಇದ್ದಾರೆ, ಆ ಗುರುವಿನ ಹತ್ತಿರ ನಿನ್ನನ್ನ ಕರ್ಕೊಂಡು ಹೋಗ್ತೇನೆ, ನಿನ್ನ ಎಲ್ಲ ಪ್ರಶ್ನೆಗಳಿಗೂ ಸಹ ಉತ್ತರವನ್ನ ಆ ಗುರು ಕೊಡ್ತಾರೆ ಅಂತ ಹೇಳ್ತಾನೆ. ಹುಡುಗಿ
ಪ್ರತಿನಿತ್ಯ ಕಾಲೇಜ್ ಮುಗಿಸಿ ಮನೆಗೆ ಬರಬೇಕಾಗಿದ್ರೆ ಅಪ್ಪ ಅಮ್ಮನಲ್ಲಿ ಹೇಳ್ತಾಳೆ ಸ್ಪೆಷಲ್ ಕ್ಲಾಸ್ ಇದೆ, ಸ್ಪೆಷಲ್ ಕ್ಲಾಸಿಗೆ ಹೋಗಬೇಕು ಅಂತ. ಮಗಳು ಸ್ಪೆಷಲ್ ಕ್ಲಾಸ್ ಮುಗಿಸ್ತಾಳೆ, ಎಂಜಿನಿಯರ್ ಆಗಿ ಹೊರಗಡೆ ಬರ್ತಾಳೆ. ನಮ್ಮ ಹೆಸರನ್ನ ಇಡೀ ಕರ್ನಾಟಕದ ಜನರು ನೋಡುವ ರೀತಿಯಲ್ಲಿ ಬೆಳೆಸ್ತಾಳೆ ಅಂತ ಅಪ್ಪ ಅಮ್ಮ ಬಹಳ ಪ್ರೀತಿಯಿಂದ ಆಯ್ತಮ್ಮ ಹುಷಾರು ಅಂತ ಹೇಳಿ ಒಂದು ಮೊಬೈಲ್ ಫೋನನ್ನ ಕೂಡ ತೆಕ್ಕೊಡ್ತಾರೆ. ಈ ಹುಡುಗಿ ಪ್ರತಿನಿತ್ಯ ಹೋಗ್ತಾಳೆ 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 ಹೋಗ್ತಾಳೆ. ಸರಕಾರ ಹೇಳತ್ತೆ, ನಿನಗೆ 21 ವರ್ಷ ವಯಸ್ಸಾಗಬೇಕಾಗಿದ್ರೆ ನೀನು ಮದುವೆಗೆ ಕಾನೂನುಬದ್ಧವಾಗಿ ಅರ್ಹಳು ಅಂತ. ಹುಡುಗಿ 21 ವರ್ಷ ಆದದ್ದೇ ತಡ. ಇವತ್ತು ತನ್ನ ಬರ್ತ್ಡೇಯನ್ನ ಮುಗಿಸ್ತಾಳೆ. ನಾಳೆ ದಿವಸ ಕಾಲೇಜಿಗೆ ಹೋಗ್ತೇನೆ ಅಂತ ಹೇಳಿದಂತ ಹುಡುಗಿ ಸಂಜೆ ಹೊತ್ತು ಮನೆಗೆ ಬರೋದೇ ಇಲ್ಲ. ಅಪ್ಪ ಅಮ್ಮನಿಗೆ ಟೆನ್ಷನ್ ಆಗತ್ತೆ. ಕಾಲೇಜಿಗೆ ಕಾಲ್ ಮಾಡ್ಬೇಕಾಗಿದ್ರೆ ಕಾಲೇಜಲ್ಲಿ ಹುಡುಗಿ ಇಲ್ಲ. ಇಡೀ ದಿವಸ ಕಾಲೇಜಿಗೆ ಬರ್ಲಿಲ್ಲ. ಹುಡುಗಿ ಎಲ್ಲಿದ್ದಾಳೆ ಎಲ್ಲಿದ್ದಾಳೆ ಎಲ್ಲೂ ಸಿಗ್ಲಿಲ್ಲ. ಮಿಸ್ಸಿಂಗ್ ರಿಪೋರ್ಟ್ ಕೊಟ್ರು. ಮಿಸ್ಸಿಂಗ್ ರಿಪೋರ್ಟ್ ಅಲ್ಲೆಲ್ಲ ಪೊಲೀಸರು ಹುಡುಕ್ತಾ 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 ಅಲಿಬೇಕಾಗಿದ್ರೆ ಆ ಹುಡುಗಿ ಯಾವ ಒಬ್ಬ ಹುಡುಗ ಈಕೆಯ ಗೊತ್ತಿಲ್ಲದೆ ಇದ್ದಂತಹ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಟ್ಟಿದ್ನಾಯ್ತು, ಅಂತಹ ಹುಡುಗನ ಜೊತೆಯಲ್ಲಿ ಮದುವೆಯನ್ನ ಮಾಡಿಕೊಂಡು ಆರಾಮವಾಗಿ ಒಂದು ಮನೆಯಲ್ಲಿರ್ತಾಳೆ. ಮಿಸ್ಸಿಂಗ್ ರಿಪೋರ್ಟ್ ಅಲ್ಲಿ ಪೊಲೀಸರು ಹುಡುಕೊಂಡು ಬರ್ತಾರೆ. ಕೇಸ್ ಆಯ್ತು. ಲಾಯರ್ ಹತ್ರ ಹೋಗ್ತಾರೆ, ಕೋರ್ಟಿಗೆ ಹೋಗ್ತಾರೆ. ಕೋರ್ಟಿಗೆ ತನ್ನ ಮಗಳು ಬರಬೇಕಾಗಿದ್ರೆ ಅಪ್ಪ ಅಮ್ಮ ಅಕ್ಷರಶಃ ಕಣ್ಣೀರು ಹಾಕಿ, ಮಗಳೇ ನಮ್ಮನೆಗ್ ಬಾ, 21 ವರ್ಷಗಳ ಕಾಲ ನಿನ್ನನ್ನ ಕಣ್ಣಿನಲ್ಲಿ ಕಣ್ಣಿಟ್ಟು ನಾವು ಸಾಕಿದ್ದೇವೆ. ನೀನ್ ಏನೆಲ್ಲ ಕೇಳಿದ್ದಿ ಅದೆಲ್ಲವನ್ನು ಸಹ ನಾವು ಕೊಟ್ಟಿದ್ದೇವೆ. ನಿನಗೆ ಏನನ್ನೂ ಸಹ ಕಡಿಮೆ ಮಾಡ್ಲಿಲ್ಲ. ನಿನಗ್ ಯಾಕಮ್ಮ ಬೇಕು ಅಂತಹ ವ್ಯಕ್ತಿಯ ಜೊತೆಗೆ ಸಂಸಾರ ಅಂತ ಹೇಳಬೇಕಾಗಿದ್ರೆ ಅವಳು ಹೇಳಿದ್ದೊಂದೇ, ಅಪ್ಪ ನನಗೆ ತುಂಬಾ ಪ್ರಶ್ನೆಗಳಿತ್ತು, ಆ ಪ್ರಶ್ನೆಗಳಿಗೆ ನಿನ್ನಿಂದ ಉತ್ತರ ಸಿಗ್ಲಿಲ್ಲ ಅಂತ. ಅತ್ತುಕೊಂಡಪ್ಪ ಹೇಳ್ತಾರಂತೆ, ಮಗು ನೀನು ಎಲ್ಲಿ ಹೋಗಿದ್ದಿ ಅಲ್ಲಿ ನಿನ್ನನ್ನ ಸುಮಂಗಲಿಯಾಗಿ ಇರ್ಲಿಕ್ಕೆ ಬಿಡೋದಿಲ್ಲ. ಅಲ್ಲಿ ನೀನು ನಿತ್ಯ ಸುಮಂಗಲಿಯಾಗಿ ವೇಶ್ಯೆಯಾಗಿ ದಿನಕ್ಕೊಬ್ಬರ ಜೊತೆಯಲ್ಲಿ ಮಲಗಬಹುದಾದಂತಹ ಪ್ರಸಂಗ ಬರಬಹುದು. ಅಲ್ಲಿ ನೀನು ಯಾರನ್ನ ಗಂಡ ಅಂತ ಹೇಳ್ಕೊಂಡು ಒಪ್ಪಿದ್ದಿ, ಅವನು ಗಂಡನಾಗಿ ಇರುವಂತಹದ್ದು ನಿನ್ನ ಕೈಗೆ 1, 2, 3 ಮಕ್ಕಳನ್ನ ಕೊಡುವಲ್ಲಿಯವರೆಗೆ ಮಾತ್ರ. ಅದು ಯಾವುದು ಸಹ ನಿನಗ್ ಬೇಡಮ್ಮ, ಮತ್ತೆ ಮರಳಿ ನಿನ್ನ ಧರ್ಮಕ್ಕೆ ದಯವಿಟ್ಟು ಬಾ ಅಂತ ಅಪ್ಪ ಅಮ್ಮ ಅಂಗಲಾಚ್ತಾರೆ. ಆ ಹೊತ್ತಿನಲ್ಲಿ ಅಪ್ಪ ಹೇಳ್ತಾರೆ, ಮಗು ಸೀತಾ ಅನ್ನುವಂತಹ ಅತ್ಯಂತ ಶ್ರೇಷ್ಠವಾದಂತಹ ಮಾತೆ ಇರುವಂತಹ ಧರ್ಮ ಕಣಮ್ಮ ನಿನ್ನದು. ಅಂತಹ ಸೀತಾ ಮಾತೆಯನ್ನ ಆರಾಧಿಸುವಂತಹ ನೀನು ಇನ್ನೆಲ್ಲಿಗೋ ಯಾಕೆ ಹೋಗ್ತಿ? ಜಗತ್ತಿನ ಎಲ್ಲ ಜನರು ಸಹ ಗಂಡ ಹೆಂಡತಿ ಪ್ರೇಮಿಗಳು ಅನ್ನುವಂತಹ ಸಂಬಂಧಗಳು ಬಂದಾಗ ಕೇವಲ ಒಂದು ಕೊಠಡಿಯ ಒಳಗಡೆ ಬೆಡ್ರೂಮಿನ ಮಾತುಕತೆಗಳನ್ನ ಮಾಡುವಂತಹ ಸಂದರ್ಭಗಳು ಈ ಜಗತ್ತಿನಲ್ಲಿ ಇರಬೇಕಾಗಿದ್ರೆ, ಪ್ರೀತಿ ಅನ್ನುವುದಕ್ಕೆ ಕೇವಲ ಭೋಗ ಮಾತ್ರ ಅಲ್ಲ, ಪ್ರೀತಿ ಅನ್ನುವಂತಹದ್ದು ತ್ಯಾಗದ ಸಂಕೇತ. ಪ್ರೀತಿಯನ್ನ ಯಾವುದೇ ರೀತಿಯ ಅಶ್ಲೀಲತೆ ಇಲ್ಲದೆಯೂ ಸಹ ಜೀವಿಸಬಹುದು, ಪ್ರೇಮಿಸಬಹುದು ಅನ್ನುವಂತಹ ಆಲೋಚನೆಯನ್ನ ನೀನು ಭಜನೆ ಮಾಡ್ತಾ ಇದ್ದೀಯಲ್ವಾ ಕೃಷ್ಣ ರಾಧಾ. ಅಂತಹ ಅಪ್ರತಿಮ ಜೀವಿಗಳು ಆಗಿ ಹೋದಂತಹ ಧರ್ಮ ಕಣಮ್ಮ ನಿನ್ನದು. ಮತ್ತು ಮರಳಿ ಬಾ ಅಂತ ಹೇಳಿಕೊಂಡು ಕಾಲಿಗೆ ಬಿದ್ದು ಕರೀತಾರೆ. ಆದ್ರೆ ಆ ಹುಡುಗಿ ಒಪ್ಪಲೇ ಇಲ್ಲ. ಆ ಹುಡುಗಿ ಲಕ್ಷ್ಮಿ ಇದ್ದವಳು ರಜಿಯಾ ಆಗಿ 21 ವರ್ಷಕ್ಕೆ ನಮ್ಮ ಮನೆಯಿಂದ ಹೊರಟು ಹೋಗಿ ಬಿಡ್ತಾಳೆ. ಆಕೆ ಮಾಡಿದ್ದು ಸರಿ ತಪ್ಪು ಮತಾಂತರ ಈ ಎಲ್ಲ ಆಲೋಚನೆಗಳನ್ನ ನಾವು ಪಕ್ಕಕ್ಕೆ ಇಟ್ಟು ಒಂದು ಸಲ ಏನಾದ್ರೂ ಆಲೋಚನೆ ಮಾಡ್ತೇವೆ ಅಂತಾದ್ರೆ, 21 ವರ್ಷ ಆದ ನಂತರ ಮಗು ನಮ್ಮ ದೇಶದಲ್ಲಿ ರಾಮ ಸೀತಾ ಅನ್ನುವಂತಹ ಅಪ್ರತಿಮವಾದಂತಹ ಸತಿಪತಿಗಳಿದ್ರು ಅನ್ನುವಂತಹ ಆಲೋಚನೆಯನ್ನ ಬಹುಶಃ 10ನೇ ತರಗತಿಯಲ್ಲಿ ಇರಬೇಕಾಗಿದ್ರೆ, ಕಾಲೇಜು ಮೆಟ್ಟಲನ್ನ ಹತ್ತಬೇಕಾಗಿದ್ರೆ, ಆಕರ್ಷಣೆಗೆ ಒಳಗಾಗಬೇಕಾಗಿದ್ರೆ ಆ ಹುಡುಗಿಗೆ ಏನಾದ್ರೂ ಅಪ್ಪ ಅಮ್ಮ ಹೇಳ್ತಾ ಇದ್ದಿದ್ರೆ, ಲಕ್ಷ್ಮಿ ಇದ್ದವಳು ಲಕ್ಷ್ಮಿಯಾಗಿಯೇ ಮನೆಯಲ್ಲಿರ್ತಾ ಇದ್ಲಾಯ್ತು. ಯಾರನ್ನೋ ಒಂದು ದಿವಸ ಮದುವೆಯಾಗಿ ಸುಮಂಗಲಿಯಾಗಿ ಇನ್ನೊಂದು ಮನೆಯನ್ನ ಬೆಳಗ್ತಾ ಇದ್ಲಾಯ್ತು. ತಪ್ಪು ಯಾರದ್ದು? ಆಲೋಚನೆ ಮಾಡಬೇಕಾದಂತಹ ಅಗತ್ಯ ಇದೆ, ಅನಿವಾರ್ಯತೆಯೂ ಸಹ ಇದೆ. ನಾಳೆ ದಿವಸ ಹಿಂದೂ ಚೈತನ್ಯ ಸಮಾವೇಶವನ್ನ ನಡೆಸಿಕೊಂಡು ಇನ್ನೊಬ್ಬರ ವಿರುದ್ಧ ಯುದ್ಧವನ್ನ ಮಾಡಬೇಕು ಅಂತಿಲ್ಲ. ನಮ್ಮನ್ನ ತಟ್ಲಿಕ್ಕೆ ಬಂದ್ರೆ ನಾವು ಮುಟ್ಟದೆ ಇರಬಾರದು ಸರಿ, ಆದರೆ ನಮ್ಮನ್ನ
ಮುಟ್ಟಲಿಕ್ಕೂ ಸಹ ಅವ್ರು ಹೆದರಬೇಕು ಅಂತಾದ್ರೆ ನಮ್ಮ ಮನೆಯ ತೊಟ್ಟಿಲಿನಲ್ಲಿ ಇರುವಂತಹ ಮಕ್ಕಳಿಗೆ ಸರಿಯಾದಂತಹ ಸಂಸ್ಕೃತಿಯನ್ನ, ಸರಿಯಾದಂತಹ ಸಂಸ್ಕಾರವನ್ನ ಕೊಡುವಂತಹ ಅಗತ್ಯ ಇವತ್ತು ಹಿಂದೂ ಸಮಾಜದ ಪ್ರತಿಯೊಂದು ಮನೆಯ ಅಪ್ಪ ಮತ್ತು ಅಮ್ಮನ ಮೇಲಿದೆ. ಎಷ್ಟು ಅದ್ಭುತವಾದಂತಹ ಸಂಸ್ಕೃತಿ ಸಂಸ್ಕಾರ ಈ ನೆಲದ್ದು ಅಂತ ಹೇಳಿದ್ರೆ, ಇವತ್ ನಾವೆಲ್ಲ ನಮ್ಮ ಬೆಳಗ್ಗಿನಿಂದ ರಾತ್ರಿಯವರೆಗೆ ನಮ್ಮ ದಿನಚರಿಗಳು ಹೇಗೆ ಅಂತ ಹೇಳಿದ್ರೆ, ಬೆಳಗ್ಗೆ ನಮ್ಮ ಮನೆಯಲ್ಲಿ ನಮ್ಮ ಬೆಡ್ಡಿನಿಂದ ನಮ್ಮ ಬೆಡ್ಶೀಟ್ ಅನ್ನ ಮುಖದಿಂದ ಕೆಳಗಡೆ ಇಡುವುದಕ್ಕಿಂತ ಮುಂಚೆ ನಾವು ನಮ್ಮ ಬೆಡ್ ಅಲ್ಲಿ ಹುಡುಕ್ತೇವೆ. ರಾತ್ರಿ ದಿಂಬಿನ ಕೆಳಗಡೆ ಇಟ್ಟಂತಹ ಮೊಬೈಲ್ ಫೋನ್ ಎಲ್ಲಿ ಕಳೆದು ಹೋಗಿದೆ ಅಂತ. ಕಣ್ಣನ್ನ ತೆರೆದು ಜಗತ್ತನ್ನ ನೋಡುವುದಕ್ಕಿಂತ ಮುಂಚೆ ಯಾವುದೋ ದೇಶದಲ್ಲಿರುವಂತಹ, ಕರ್ನಾಟಕದ ಯಾವುದೋ ಮೂಲೆಯಲ್ಲಿರುವಂತಹ ಒಬ್ಬ ವ್ಯಕ್ತಿಗೆ ಗುಡ್ ಮಾರ್ನಿಂಗ್ ಡಿಯರ್ ಅಂತ ಹೇಳಿಕೊಂಡು ನಮ್ಮಮ್ಮನಿಗೂ ಮೆಸೇಜ್ ಮಾಡುವಂತಹ ಆಲೋಚನೆಗಳು ಇವತ್ತಿನ ನಮ್ಮ ಜನಾಂಗದಲ್ಲಿದೆ. ನಮ್ಮಮ್ಮನ ರಾತ್ರಿ ಇವತ್ತು ಹೇಗಾಗ್ತಾ ಇದೆ, ಯಾವ್ಯಾವುದೋ ರಿಯಾಲಿಟಿ ಶೋಗಳನ್ನ ನೋಡ್ತಾ ಮಕ್ಕಳಿಗೆ ಮಗು ನಿನ್ನ ಇಡೀ ಇವತ್ತು ನೀನೆಲ್ಲ ಮಾಡಿದ್ದಿ ಕೆಲಸ, ಆ ಎಲ್ಲ ಕೆಲಸಗಳಿಗೂ ಸಹ ಕಾರಣೀಭೂತನಾದಂತಹ ದೇವರಿಗೊಂದು ಕೃತಜ್ಞತೆಯನ್ನ ಸಲ್ಲಿಸಿ ಬಿಟ್ಟು ಆ ನಂತರ ನೀನು ಇವತ್ತಿನ ನಿನ್ನ ಕೆಲಸವನ್ನ ಮುಗಿಸು ಅಂತ ಹೇಳಬೇಕಾದಂತಹ ಅಮ್ಮ ಇವತ್ತು ರಾತ್ರಿ ಹೊತ್ತಿನಲ್ಲಿ ಮಗುವನ್ನ ಅದರ ರೂಮಿಗೆ ಬಿಟ್ಟು ಅವಳ ರೂಮಿಗೆ ಹೋಗಿ ಮೊಬೈಲ್ ಒತ್ತುವಂತಹ ಪ್ರಕ್ರಿಯೆಗಳು ನಡೀತಾ ಇತ್ತು. ಆಲೋಚನೆ ಮಾಡಿ, ಚೈತನ್ಯ ಸಮಾವೇಶದಲ್ಲಿ ನಾವು ಚೈತನ್ಯವನ್ನ ಪಡ್ಕೊಂಡು ಹೋಗಬೇಕು ಅಂತಾದ್ರೆ ಒಂದು ಸಲ ನಮ್ಮ ಮನೆಯಲ್ಲಿರುವಂತಹ ಅಜ್ಜ ಅಜ್ಜಿಯ ಆಲೋಚನೆಯನ್ನ ಮಾಡೋಣ. ನಮ್ಮ ಅಜ್ಜಿಯ ಬೆಳಗು ಹೇಗಾಗ್ತಾ ಇತ್ತು? ನಮ್ಮ ಅಜ್ಜಿಯ ಬೆಳಗು ಆಕೆ ಚಾಪೆ ಮೇಲೆ ಮಲಗಿರ್ಲಿ, ಆಕೆ ಕುರ್ಲಾನ್ ಬೆಡ್ ಮೇಲೆ ಮಲಗಿರ್ಲಿ, ಅಥವಾ ಆಕೆ ಮಣ್ಣಿನ ನೆಲದ ಮೇಲೆ ಆಕೆಯ ಅಮ್ಮನ ಕಾಟನ್ ಸೀರೆಯನ್ನ ಹಾಸಿಯೇ ಮಲಗಿರ್ಲಿ, ಎಲ್ಲೇ ಇರಲಿ, ಹೇಗೆ ಇರಲಿ, ಮುಳಿ ಹುಲ್ಲಿನ ಮಾಡೇ ಇರಲಿ, ಅಂಬಾನಿ ಅದಾನಿ ರೀತಿಯ ಮಹಡಿಯ ಮನೆಯೇ ಇರಲಿ, ನಮ್ಮಜ್ಜಿಯ ಬೆಳಗಾಗ್ತಾ ಇದ್ದದ್ದು ಕಣ್ಣನ್ನ ತೆರೆಯುವುದಕ್ಕಿಂತ ಮುಂಚೆ ಎಲ್ಲೆಲ್ಲೋ ಇರುವಂತಹ ಲಕ್ಷ್ಮಿ ಸರಸ್ವತಿಯನ್ನ ಕರಾಗ್ರೆ ವಸತೆ ಲಕ್ಷ್ಮೀ ಕರಮಧ್ಯೆ ಸರಸ್ವತಿ ಕರಮೂಲೆ ಸ್ಥಿತಾ ಗೌರಿ ಪ್ರಭಾತೆ ಕರದರ್ಶನಂ ಅನ್ನುವಂತಹ ಆಲೋಚನೆಯಿಂದ ನಮ್ಮಮ್ಮನ ಬೆಳಗಾಗ್ತಾ ಇತ್ತು. ಅದೇ ಅಮ್ಮ ಆ ನಂತರ ಗಾವೋ ಮೇ ಅಗ್ರತ ಸಂತು ಗಾವೋ ಮೇ ಸಂತು ಪೃಷ್ಠತಃ ಗಾವೋ ಮೇ ಹೃದಯಂ ನಿತ್ಯಂ ಗವಾಂ ಮಧ್ಯೆ ವಸಾಮ್ಯಹಂ ಅನ್ನುವಂತಹ ಶ್ರೀಕೃಷ್ಣ ಪರಮಾತ್ಮನನ್ನ ನೆನೆಸಿಕೊಂಡು ಅಮ್ಮ 1 ವರ್ಷ 2 ವರ್ಷ 3 ವರ್ಷ ತನ್ನ ಎದೆ ಹಾಲನ್ನ ಉಣಿಸಿ ಮಕ್ಕಳಿಗೆ ಸರಿಯಾದಂತಹ ಆಹಾರವನ್ನ ಪೋಷಣೆಯನ್ನ ಕೊಡ್ತಾಳೆ ಅಂತಾದ್ರೆ ಬದುಕಿರುವ 100 ವರ್ಷಗಳವರೆಗೆ ಎಲ್ಲವನ್ನ ಸಹ ತಾನು ಹಾದಿ ಬೀದಿಯಲ್ಲಿರುವಂತಹ ಕಸವನ್ನ ತಿಂದು ಮೇದು ಎಲ್ಲವನ್ನ ಸಹ ಮಾಡಿ ಮನೆಗೆ ಬಂದು ಅಮೃತವನ್ನ ಕೊಡುವಂತಹ ಗೋಮಾತೆಗೆ ತಾನೂ ನಮಸ್ಕಾರವನ್ನ ಹಾಕ್ತಾ ಇದ್ಲಾಯ್ತು. ತನ್ನ ಜೊತೆಯಲ್ಲಿ ತನ್ನ ಮೊಮ್ಮಕ್ಕಳನ್ನು ಕರ್ಕೊಂಡು ಹೋಗಿ ಹಸುವಿನ ಪರಿಚಯವನ್ನ ಮಾಡ್ತಾ ಇದ್ಲಾಯ್ತು. ಆ ನಂತರ ಆಕೆಯ ಬೆಳಗಿನ ಅತಿ ಅಪೂರ್ವವಾದಂತಹ ಆಲೋಚನೆ ಆರಂಭ ಆಗ್ತಾ ಇದ್ದದ್ದು ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು. ಉತ್ತರ ದಕ್ಷಿಣ ಈಶಾನ್ಯ ವಾಯುವ್ಯ ಇಡೀ ಭಾರತದಲ್ಲಿ ಎಲ್ಲೆಲ್ಲಿ ನದಿಗಳಿವೆಯೋ ಆ ಎಲ್ಲ ನದಿಗಳು ಸಹ ವಿಟ್ಲದ ಪಟ್ಟಣ ಪಂಚಾಯಿತಿಯವರು ಕೊಡುವಂತಹ ನೀರಿನಲ್ಲಿಯೂ ಸಹ ಇದೆ ಅಂತ ಹೇಳಿಕೊಂಡು ನಮ್ಮ ಮನೆಯ ಬಚ್ಚಲಿನ ಹಂಡೆಯ ಒಳಗಡೆ ಇರುವಂತಹ ನೀರಿನಲ್ಲಿಯೂ ಸಹ ನರ್ಮದೆ ಕಪಿಲೆ ಗೋದಾವರಿ ಕೃಷ್ಣೆ ತುಂಗೆಯರನ್ನ ಹೇಳ್ತಾ ಇದ್ದಂತಹ ಅಜ್ಜಿ ಇವತ್ತು ನಿಮ್ಮ ನಡುವೆ ಎಲ್ಲೋ ಒಂದು ಕಡೆ ಕಳೆದು ಹೋಗಿದ್ದಾಳೆ. ಆ ಹುಡುಗಿ 21 ವರ್ಷಕ್ಕೆ ಲಕ್ಷ್ಮಿ ಇದ್ದವಳ ಆಯೇಷಾ ಆಗ್ತಾಳಲ್ವಾ, ಆಕೆ ಅದರ ಜೊತೆಯಲ್ಲಿ ಒಂದು ಮಾತನ್ನ ಹೇಳಿದ್ಲು. ಅಪ್ಪ, ಒಂದು ವೇಳೆ ನಾನು 10ನೇ ತರಗತಿಯಲ್ಲಿ ರಾಮ ಸೀತೆ ಯಾರು ಅಂತ ಕೇಳಬೇಕಾಗಿದ್ರೆ ನೀವು ಉತ್ತರ ಕೊಡ್ತಾ ಇದ್ದಿದ್ರೆ ನಾನು ಲಕ್ಷ್ಮಿ ಇದ್ದವಳು ಲಕ್ಷ್ಮಿ ಆಗಿಯೇ ಉಳಿತಾ ಇದ್ದೆ. ಒಂದು ವೇಳೆ ನಾನು ಕೃಷ್ಣ ಯಾರು ರಾಧೆ ಯಾರು ಅನ್ನುವಂತಹ ಕಲ್ಪನೆಗಳನ್ನ ಕೇಳಿದಾಗ ನೀನು ಅದ್ಭುತವಾದಂತಹ ಆಲೋಚನೆಗಳನ್ನ ಕೊಡ್ತಾ ಇದ್ದಿದ್ರೆ ನಾನು ಅದಾಗಿಯೇ ಉಳಿತಾ ಇದ್ದೆ. ಆದ್ರೆ ನನಗೆ ಬೇಕು ಅಂತ ಹೇಳಿದಾಗ ಯಾರೂ ಸಹ ನನಗೆ ಕೊಡ್ಲಿಲ್ಲ. ಈಗ ನಾನು ಹೋಗ್ಬೇಕಾಗಿದ್ರೆ ನೀವು ಪ್ರಶ್ನೆ ಮಾಡ್ತೀರಲ್ವಾ ಹಾಗೆ ಅನ್ನುವಂತಹ ಮಾತನ್ನ ಹೇಳ್ತಾಳೆ. ಬಂಧುಗಳೇ,
ನಾವು ಸಹ ಆಲೋಚನೆ ಮಾಡಬೇಕಾದದ್ದು ನಮ್ಮ ಮನೆಯ ತೊಟ್ಟಿಲಿನ ಒಳಗಡೆ ಇರುವಂತಹ ಮಕ್ಕಳಿಗೆ ಸರಿಯಾದಂತಹ ಸಂಸ್ಕಾರವನ್ನ, ಸರಿಯಾದಂತಹ ಸಂಸ್ಕೃತಿಯನ್ನ ಕೊಡಬೇಕಾದಂತಹ ಆಲೋಚನೆಯನ್ನ ಮಾಡಬೇಕು. ಇವತ್ತು ಸಾಮಾನ್ಯವಾಗಿ ಎಲ್ಲ ಹಿರಿಯರು ಸಹ ಹೇಳುವಂತಹದ್ದು ಒಂದೇ, ಯುವಕರು ಸರಿ ಇಲ್ಲ, ಯುವತಿಯರು ಸರಿ ಇಲ್ಲ, ಭಾರತ ಹೇಗೆ ಸರಿಯಾಗುವಂತಹದ್ದು ಅಂತ. ಆದ್ರೆ ಒಂದು ಸಲ ಇಲ್ಲಿರುವಂತಹ ಎಲ್ಲರೂ ನಿಮ್ಮ ನಿಮ್ಮ ಹೃದಯದ ಮೇಲೆ ಕೈ ಇಟ್ಟು ಒಂದು 2 ನಿಮಿಷಗಳ ಕಾಲ ಆಲೋಚನೆಯನ್ನ ಮಾಡಬೇಕಾಗಿದೆ. ನಮ್ಮ ಮನೆಯ ಮಗಳು ತನ್ನ ಮನೆಯ ಹೊಸಿಲನ್ನ ದಾಟಿ ಹೊರಗಡೆ ಹೋಗಬೇಕಾಗಿದ್ರೆ ಆ ಮಗುವಿಗೆ ಮಗು ನಮ್ಮ ಭಾರತೀಯ ಪರಂಪರೆಯ ಮಾತೃತ್ವದ ಶಕ್ತಿ ಎಷ್ಟಿದೆ ಅನ್ನುವಂತಹ ಕಲ್ಪನೆ ನಿನಗೆ ಗೊತ್ತಿದೆಯಾ ಅನ್ನುವಂತಹ ಪ್ರಶ್ನೆಯನ್ನ ಹಾಕಿದ್ದೇವಾ? ಅದ್ಭುತವಾದಂತಹ ಮಾತೃತ್ವದ ಪರಂಪರೆ ನಮ್ಮ ದೇಶದಲ್ಲಿದೆ. ಸಾಮಾನ್ಯರಲ್ಲಿ ಸಾಮಾನ್ಯನಾಗಿದ್ದಂತಹ ಬಾಲಕ ಶಿವಾಜಿ ಇವತ್ತು ವಿಟ್ಲದ ನಮ್ಮ ನಿಮ್ಮ ಎಲ್ಲರ ಹೃದಯದಲ್ಲಿಯೂ ಸಹ ರಾರಾಜಿಸ್ತಾ ಇದ್ದಾರೆ ಅಂತಾದ್ರೆ, ಅಂತಹ ಸಾಮಾನ್ಯ ಬಾಲಕ ಶಿವಾಜಿಯನ್ನ ಹಿಂದೂ ಹೃದಯ ಸಾಮ್ರಾಟ ಛತ್ರಪತಿ ಶಿವಾಜಿ ಮಹಾರಾಜನ್ನಾಗಿ ಮಾಡಿದ್ದು ಆತನ ತಾಯಿ ಜೀಜಾಬಾಯಿ. ಆಕೆ ಹೇಳ್ತಾ ಇದ್ದಂತಹ ಕಥೆಗಳು ಸಾಮಾನ್ಯರಲ್ಲಿ ಸಾಮಾನ್ಯನಂತೆ ಬೀದಿಯಲ್ಲಿ ಅಮ್ಮನ ಕೈಯನ್ನ ಹಿಡಿದುಕೊಂಡು ಹೋಗಿ ಅಮ್ಮನ ಜೊತೆಯಲ್ಲಿ ತರಕಾರಿಯನ್ನ ತರ್ತಾ ಇದ್ದಂತಹ ಸಾಮಾನ್ಯ ಬಾಲಕ ನರೇಂದ್ರ ಇವತ್ತು ಸ್ವಾಮಿ ವಿವೇಕಾನಂದರಾಗಿ ಕೇವಲ ಭಾರತದಲ್ಲಿ ಮಾತ್ರ ಅಲ್ಲ, ಇಡೀ ಜಗತ್ತು ಸ್ವಾಮಿ ವಿವೇಕಾನಂದರ ಮೂಲಕ ನನ್ನ ಭಾರತವನ್ನ ನೋಡ್ತಾ ಇದೆ ಅಂತಾದ್ರೆ ಅದಕ್ಕೆ ಕಾರಣವಾಗಿ ನಿಂತದ್ದು ಸಾಮಾನ್ಯ ಬಾಲಕ ನರೇಂದ್ರನನ್ನ ಸ್ವಾಮಿ ವಿವೇಕಾನಂದರನ್ನಾಗಿ ಮಾಡಿದಂತಹ ಆತನ ತಾಯಿ ಭುವನೇಶ್ವರಿ ದೇವಿ. ಯಾವತ್ತಾದ್ರೂ ಒಂದು ದಿವಸ ನಮ್ಮ ಮನೆಯ ಮಕ್ಕಳಿಗೆ ಈ ರೀತಿಯ ಕಲ್ಪನೆಯನ್ನ, ಈ ರೀತಿಯ ಆಲೋಚನೆಗಳನ್ನ ಕೊಡುವಂತಹ ಪ್ರಯತ್ನವನ್ನ ನಾವು ಮಾಡಿದ್ದೇವಾ? ನಮ್ಮ ಮನೆಯ ಅಣ್ಣಂದಿರು ಬಹಳ ಬೇಸರ ಆಗ್ತದೆ. ಬಹಳ ಬೇಸರ ಆಗುವಂತಹದ್ದು ಯಾವಾಗ ಅಂತ ಹೇಳಿದ್ರೆ, ಎಲ್ಲೋ ಒಂದು ಕೋಮು ಗಲಭೆಗಳು ನಡೆದಾಗ, ಹೊಡೆದಾಟ ಬಡೆದಾಟ ಆದಾಗ ಕೊಲೆಯನ್ನ ಕಾಣುವಂತಹದ್ದು ಸಾಮಾನ್ಯವಾಗಿತ್ತು ನಮ್ಮ ಸಮಾಜದಲ್ಲಿ. ಆಗಬಾರದು, ಆದ್ರೆ ಆಗ್ತಾ ಇದೆ. ಆದ್ರೆ ನಮ್ಮ ಮಕ್ಕಳೇ ಹೊಡ್ಕೊಂಡು ಸಾಯ್ಬೇಕಾಗಿದ್ರೆ ಆಲೋಚನೆ ಮಾಡಬೇಕಾಗಿದೆ. ನಮ್ಮ ಮಕ್ಕಳೇ ಬೀದಿ ಹೆಣವಾಗಿ ಬೀಳ್ತಾ ಇದ್ದಾರೆ, ನಮ್ಮವರೇ ಕೊಲ್ತಾ ಇದ್ದಾರೆ ಅಂತಾದ್ರೆ ಆಲೋಚನೆ ಮಾಡಬೇಕಾಗಿದೆ. ಒಂದು ವೇಳೆ ನಮ್ಮ ಮನೆಯ ಅಣ್ಣನಿಗೋ ತಮ್ಮನಿಗೋ ಮಗು ಈ ದೇಶದಲ್ಲಿ 19 ವರ್ಷ ವಯಸ್ಸಿಗೆ, ಕೇವಲ 19 ವರ್ಷ ವಯಸ್ಸಿಗೆ ಬ್ರಿಟಿಷರ ಕೋರ್ಟಿನ ಎದುರುಗಡೆ ನಿಂತುಕೊಂಡು ಜಡ್ಜ್ನ ಎದುರಿನಲ್ಲಿ 19 ವರ್ಷದ ಬಾಲಕ, ಇನ್ನೂ ಕೂಡ ಚಿಗುರು ಮೀಸೆ ಮೂಡದೇ ಇರುವಂತಹ ಬಾಲಕ ಚಾಲೆಂಜ್ ಮಾಡ್ತಾನೆ, ದಯವಿಟ್ಟು ಜಡ್ಜ್ಗಳೇ ನನಗೇನಾದ್ರೂ ಶಿಕ್ಷೆ ಅನ್ನುವಂತಹದ್ದನ್ನ ನಿಮಗೆ ಕೊಡಬೇಕು ಅಂತ ಅನ್ನಿಸಿದ್ರೆ ದಯವಿಟ್ಟು ನೀವು ನನಗೆ ಜೀವಾವಧಿ ಶಿಕ್ಷೆಯನ್ನ ಕೊಡಬೇಡಿ. ನನಗೆ 20, 30, 40 ವರ್ಷಗಳ ಕಾಲ ಬ್ರಿಟಿಷ್ ಅಧಿಕಾರಿಗಳ ಕೆಳಗಡೆ ನಿಮ್ಮ ಬೂಟುಕಾಲಿನ ಸೇವೆಯನ್ನ ಮಾಡಿಕೊಂಡಿರುವುದಕ್ಕೆ ಖಂಡಿತವಾಗಿಯೂ ಇಷ್ಟ ಇಲ್ಲ. ನನಗೇನಾದ್ರೂ ನೀವು ಶಿಕ್ಷೆಯನ್ನ ಕೊಡಬೇಕು ಅಂತಿದ್ರೆ 19 ವರ್ಷದ ಬಾಲಕ ಇವನು ಅನ್ನುವಂತಹ ಕ್ಷಮೆಯನ್ನ ತೋರಿಸಬೇಡಿ, ದಯವಿಟ್ಟು ನನಗೆ ನಾಳೆ ಬೆಳಗ್ಗೆಯೇ ಗಲ್ಲ ಶಿಕ್ಷೆಯನ್ನ ನೀಡಿ ಅಂತ. 19 ವರ್ಷದ ಬಾಲಕ ಯಾಕಪ್ಪ ಅಂತ ಕೇಳಬೇಕಾಗಿದ್ರೆ ಆ ಹುಡುಗ ಹೇಳ್ತಾನೆ, ನೀವು ನನಗೆ 30 ವರ್ಷಗಳ ಕಾಲ 40 ವರ್ಷಗಳ ಕಾಲ ನೀವು ಜೀವಾವಧಿ ಶಿಕ್ಷೆಯನ್ನ ಕೊಡ್ತೀರಿ ಅಂತಾದ್ರೆ 40 ವರ್ಷಗಳ ಕಾಲ ನಾನು ಅಂಡಮಾನ್ ಜೈಲಿನಲ್ಲಿರಬೇಕು. ಅದೇ ನೀವು ನಾಳೆ ಬೆಳಗ್ಗೆ ನನ್ನನ್ನು ಗಲ್ಲಿಗೆ ಹಾಕ್ತೀರಿ ಅಂತಾದ್ರೆ ನನ್ನ ಜೀವ ಇಲ್ಲಿ ಯಾವ ಕ್ಷಣದಲ್ಲಿ ಹೊರಟು ಹೋಗತ್ತೆ, ಅದೇ ಕ್ಷಣದಲ್ಲಿ ಭಾರತ ಮಾತೆಯ ಮಡಿಲಿನಲ್ಲಿ ಇರುವಂತಹ ಒಬ್ಬ ಅಮ್ಮ ತನಗೆ ಮಗು ಬೇಕು ಅಂತ ಪ್ರಾರ್ಥನೆಯನ್ನ ಮಾಡ್ತಾ ಇರುವಂತಹ ಅಮ್ಮನ ಗರ್ಭಕೋಶದ ಒಳಗಡೆ ನಾನು ಹೋಗ್ತೇನೆ. 9 ತಿಂಗಳ ನಂತರ ನಾನು ಮತ್ತೆ ಮರಳಿ ಭಾರತಕ್ಕೆ ಬರ್ತೇನೆ. ನಾನು ಮರಳಿ ಭಾರತಕ್ಕೆ ಬಂದು ಮತ್ತೆ 13 ವರ್ಷ ಆಗಬೇಕಾಗಿದ್ರೆ ಭಾರತದಲ್ಲೇನಾದ್ರೂ ಕಟ್ಟ ಕಡೆಯ ಒಬ್ಬ ಬ್ರಿಟಿಷ್ ಅಧಿಕಾರಿ ಇದ್ದಾನೆ ಅಂತಾದ್ರೆ ಆ ಅಧಿಕಾರಿಯನ್ನ ಭಾರತದಿಂದ ಓಡಿಸುವಂತಹ ಮತ್ತೊಬ್ಬ ಖುದೀರಾಮ್ ಬೋಸ್ ನಾನಾಗ್ತೇನೆ ಅಂತ ಹೇಳಿಕೊಂಡು 19 ವರ್ಷದ ಬಾಲಕ ಹೇಳುತ್ತಾನೆ. ದೇಶಕ್ಕಾಗಿ ಪ್ರಫುಲ್ಲ ಚಾಕಿ ಆತ್ಮಾರ್ಪಣೆಯನ್ನ ಮಾಡ್ಕೊಳ್ತಾನೆ. ದೇಶಕ್ಕಾಗಿ 18ರ ಹರೆಯದ ಕನಸು ಕಂಗಳ ಮದುವೆ ಮಕ್ಕಳು ಸಂಸಾರ ಎಲ್ಲ ಆಲೋಚನೆಯನ್ನ ಮಾಡ್ತಾ ತಾನು ತನ್ನದು ಅನ್ನುವಂತಹ ಕಲ್ಪನೆಯಲ್ಲೇ ಬದುಕಬಹುದಾಗಿದ್ದಂತಹ ಪ್ರೀತಿಲತಾ ವಡೇದಾರ್ 18-19 ವರ್ಷಕ್ಕೆ ದೇಶ 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 ನನ್ನದು ಅನ್ನುವಂತಹ ಆಲೋಚನೆಯನ್ನ ಮಾಡಿಕೊಂಡು ದೇಶಕ್ಕಾಗಿ ಆತ್ಮಾರ್ಪಣೆಯನ್ನ ಮಾಡ್ತಾಳೆ.
ಇಂತಹ ಅದ್ಭುತವಾದಂತಹ ತಾಯಂದಿರ ಪರಂಪರೆ, ಯುವಕರ ಪರಂಪರೆ, ಯುವತಿಯರ ಪರಂಪರೆ ನಮ್ಮದಾಗಿದೆ. ಒಂದು ಸಲ ನಮ್ಮ ಹೃದಯದ ಮೇಲೆ ಕೈಯಿಟ್ಟು ನಮಗ್ ನಾವೇ ಪ್ರಶ್ನೆಯನ್ನ ಕೇಳೋಣ. ಇಲ್ಲಿರುವಂತಹ ನಮಗೆ ಎಷ್ಟು ಜನರಿಗೆ ಪ್ರೀತಿಲತಾ ವಡೇದಾರ್ ಅವಳ ಆತ್ಮಾರ್ಪಣೆಯ ಕಥೆ ಗೊತ್ತಿದೆ? ಇಲ್ಲಿರುವಂತಹ ಎಷ್ಟು ಜನ ಅಮ್ಮನಿಗೆ ಅಪ್ಪ ಮದುವೆ ಆಗಬೇಕು ಅಂತ ಹೇಳಿಕೊಂಡು ಮಗನಿಗೆ ಫೋರ್ಸ್ ಮಾಡಬೇಕಾಗಿದ್ರೆ ನಾನು ತಾಯಿ ಭಾರತೀಯ ಸೇವೆಯನ್ನ ಮಾಡಬೇಕು ಅಂತ ಹೇಳಿಕೊಂಡು ಪತ್ರವನ್ನ ಬರೆದಿಟ್ಟು ಹೋದಂತಹ ಭಗತ್ ಸಿಂಗ್ ಎಷ್ಟು ಜನರಿಗೆ ಗೊತ್ತಿದ್ದಾನೆ? ಆಜಾದ್ ಎಷ್ಟು ಜನರಿಗೆ ಗೊತ್ತಿದ್ದಾರೆ? ರಾಮನ ಕಥೆ, ಕೃಷ್ಣನ ಕಥೆ, ಲಕ್ಷ್ಮಣ ಮತ್ತು ಊರ್ಮಿಳೆಯ ಅತ್ಯಂತ ಶ್ರೇಷ್ಠವಾದಂತಹ ಪ್ರೀತಿಯ ಕಥೆಯನ್ನ ಒಂದು ವೇಳೆ ನಮ್ಮ ಮನೆ ಮಕ್ಕಳಿಗೆ ಹೇಳುತ್ತೇವೆ ಅಂತಾದ್ರೆ ಭಾರತ ಇವತ್ತಿನಿಂದ ನಾಳೆಗೆ ಬದಲಾಗ್ಲಿಕ್ಕೆ ಸಾಧ್ಯ ಇದೆ. ಬದಲಾಗಬೇಕಾದದ್ದು ನಾವುಗಳು. ಪ್ರಶ್ನೆಯನ್ನ ಮಾಡಬೇಕಾಗಿದೆ. ನಮ್ಮ ಮನೆಯ ಮಗಳು ಹೊಸಿಲನ್ನ ದಾಟಿ ಹೋಗಬೇಕಾಗಿದ್ರೆ, ಹಣೆಯಲ್ಲಿ ಕುಂಕುಮ ಇರದೇ ಇದ್ರೆ, ಮುಡಿಯಲ್ಲಿ ಹೂವಿರದೇ ಇದ್ರೆ, ಕೈಯಲ್ಲಿ ಅಟ್ಲೀಸ್ಟ್ ಒಂದು ಬಳೆ ಇಲ್ಲ ಅಂತಾದ್ರೆ ಪ್ರಶ್ನೆ ಮಾಡಬೇಕಾಗಿದೆ. ಸಾಯಂಕಾಲದ ಹೊತ್ತು ನಮ್ಮ ಮನೆಯ ಅಣ್ಣ ಮನೆಯ ಒಳಗಡೆ ಬಂದು ದೇವರ ದೀಪವನ್ನ ಉರಿಸುವ ಹೊತ್ತಿನಲ್ಲಿ ಎಲ್ಲೋ ಒಂದು ಕಡೆ ವಿಟ್ಲದ ಹೈವೇ ಪಕ್ಕದಲ್ಲಿರುವಂತಹ ಬಾರಿಗೆ ಹೋಗ್ತಾ ಇದ್ದಾನೆ ಅಂತಾದ್ರೆ ಪ್ರಶ್ನಿಸಬೇಕಾದಂತಹ ಅಗತ್ಯ ಇದೆ, ಪ್ರಶ್ನಿಸಬೇಕಾದಂತಹ ಅನಿವಾರ್ಯತೆ ಇದೆ. ಜಾಗೃತಿ ಅನ್ನುವಂತಹದ್ದು ಅದು ಕೇವಲ ಒಂದು ದಿವಸದ ಜಾಗೃತಿ ಅಲ್ಲ. ಜಾಗೃತಿ ಅನ್ನುವಂತಹದ್ದು ಕೇವಲ ಒಂದು ದಿವಸಕ್ಕೆ ಕೇಸರಿ ಶಾಲನ್ನ ಹಾಕಿಕೊಂಡು ಭಾರತ್ ಮಾತಾ ಕಿ ಜೈ, ಅಯೋಧ್ಯಾಪತಿ ಶ್ರೀ ರಾಮಚಂದ್ರ ಕಿ ಜೈ ಅಂತ ಹೇಳಿದ್ರೆ ಮುಗಿದು ಹೋಗಲಿಲ್ಲ. ಪ್ರತಿನಿತ್ಯ ಪ್ರತಿ ಕ್ಷಣ ಮನೆ ಮನೆಯಲ್ಲಿ ಮನಸ್ಸುಗಳಲ್ಲಿ ತಾಯಿ ಭಾರತೀಯ ಗುಣಗಾನ ಆಗ್ತದೆ ಅಂತಾದ್ರೆ ಅಂತಹ ಸಂದರ್ಭದಿಂದ, ಅಂತಹ ಜಾಗೃತಿಯಿಂದ ಮಾತ್ರ ಮತ್ತೆ ಭಾರತದ ನವನಿರ್ಮಾಣ ಆಗ್ಲಿಕ್ಕೆ ಸಾಧ್ಯ ಇದೆ. ಜಾಗೃತಗೊಂಡಂತಹ ಹಿಂದೂ ಭಾರತವನ್ನ ಅದ್ಭುತವಾಗಿ ಕಟ್ಟಬೇಕು ಅಂತಾದ್ರೆ, ಜಾಗೃತಗೊಂಡಂತಹ ಹಿಂದೂ ವೈಶ್ವಿಕವಾದಂತಹ ಕಲ್ಪನೆಯನ್ನ ಇಟ್ಟುಕೊಂಡು ಜಗದ್ಗುರು ಭಾರತದ ನಿರ್ಮಾಣವನ್ನ ಮಾಡಬೇಕು ಅಂತಾದ್ರೆ ಮನೆ ಮನೆಗಳಲ್ಲಿ ಸಂಸ್ಕಾರವನ್ನ, ಸಂಸ್ಕೃತಿಯನ್ನ ಕಟ್ಟಿಕೊಡುವಂತಹ ಒಂದು ಸಣ್ಣ ಪ್ರಯತ್ನವನ್ನ ನೀವೆಲ್ಲರೂ ಸೇರಿ ಮಾಡಬೇಕಾಗಿದೆ. ಪುತ್ತಿಲ ಪರಿವಾರ ಒಬ್ಬ ವ್ಯಕ್ತಿಗಾಗಿ, ಒಬ್ಬ ವ್ಯಕ್ತಿಯಿಂದ ಒಂದು ಶಕ್ತಿಯಾಗಿ ಹುಟ್ಟಿಕೊಂಡಂತಹದ್ದು. ಆದ್ರೆ ನಾವು ಎಂತಹ ಆಲೋಚನೆ ಮಾಡಬೇಕು ಅಂತ ಹೇಳಿದ್ರೆ, ಈ ಪುತ್ತಿಲ ಪರಿವಾರ ಅನ್ನುವಂತಹದ್ದು ಕೇವಲ ಅರುಣಣ್ಣನಿಗೋ ಅಥವಾ ಪುತ್ತಿಲಕ್ಕೋ ಸೀಮಿತವಾಗಿರದೆ ಇವತ್ತು ಇಡೀ ದಕ್ಷಿಣ ಕನ್ನಡಕ್ಕೆ ಒಂದು ರೀತಿಯ ದಾರಿದೀಪವಾಗಿದೆ. ಇಲ್ಲಿರುವಂತಹ ಇಷ್ಟೂ ಜನ ಕಾರ್ಯಕರ್ತರಲ್ಲಿ, ಹಿರಿಯರಲ್ಲಿ ನನ್ನ ಒಂದು ವಿನಂತಿ ಏನು ಅಂತ ಹೇಳಿದ್ರೆ, ಸಾಮಾನ್ಯವಾಗಿ 3 ಗಂಟೆ 4 ಗಂಟೆ ಹೊತ್ತಿಗೆ ಮಂಗಳೂರಿನ ದಾರಿಯಲ್ಲಿ, ಬೆಳಗ್ಗಿನ ಜಾವ ಮಂಗಳೂರಿನ ದಾರಿಯಲ್ಲಿ 3-4 ಗಂಟೆಗೆ ಹೋಗಬೇಕಾಗಿದ್ರೆ, ಸಾಯಂಕಾಲ 5-6 ಗಂಟೆಗೆ ಹೋಗಬೇಕಾಗಿದ್ರೆ ತಮ್ಮ ತಮ್ಮ ಮತೀಯ ಗ್ರಂಥಗಳನ್ನ ಹಿಡಿದುಕೊಂಡು ಪುಟ್ಟ ಪುಟ್ಟ ಮಕ್ಕಳು ತಮ್ಮ ತಮ್ಮ ದೇವಾಲಯಗಳಿಗೆ ಹೋಗ್ತಾ ಇರ್ತಾರೆ. ಮಿಸ್ ಆಗಿರುವಂತಹದ್ದು ನಿಮ್ಮ ಮನೆಯ ಮಕ್ಕಳು. ನಿಮ್ಮ ಮನೆಯ ಮಕ್ಕಳಿಗೆ ವಾರಕ್ಕೆ ಒಂದು ಸಲ ಪಂಚಲಿಂಗೇಶ್ವರನ ಸನ್ನಿಧಾನಕ್ಕೆ ಬಂದು ಪ್ರಾರ್ಥನೆ ಮಾಡಬೇಕು ಅಂತ ಹೇಳಿದ್ರೆ ಟೈಮ್ ಇಲ್ಲ. CET ಎಕ್ಸಾಮ್ ಬರೀಬೇಕು, ಪ್ರಿಪರೇಷನ್ ಮಾಡಬೇಕು, ನೀಟ್ ಎಕ್ಸಾಮ್ ಬರೀಬೇಕು, JEE ಎಕ್ಸಾಮ್ ಬರೀಬೇಕು. ಇಲ್ಲಿರುವಂತಹ ಎಲ್ಲ ಕಾರ್ಯಕರ್ತರಲ್ಲಿ ನಂದೊಂದು ವಿನಂತಿ, ಎಲ್ಲರಿಗೂ ಸಹ ಸಮಾಜದ ಕುರಿತಾದಂತಹ ಕಳಕಳಿ ಇದೆ. ನಿಮ್ಮ ಗ್ರಾಮಗಳಲ್ಲಿ ಸದೃಢವಾಗಿ ಪುತ್ತಿಲ ಪರಿವಾರವನ್ನ ರೂಪಿಸಿಕೊಂಡಿದ್ದೀರಾ. ಒಂದು ವಿನಂತಿ ಏನು ಅಂತ ಹೇಳಿದ್ರೆ, ಈ ಪುತ್ತಿಲ ಪರಿವಾರ ಅನ್ನುವಂತಹದ್ದು ಏನಿದೆ, ಆ ಪುತ್ತಿಲ ಪರಿವಾರದ ಮೂಲಕ ದಕ್ಷಿಣ ಕನ್ನಡದ ಪ್ರತಿಯೊಂದು ಪರಿವಾರದ ಒಳಗಡೆ ಸಂಸ್ಕೃತಿಯನ್ನ, ಸಂಸ್ಕಾರವನ್ನ ಕೊಡುವಂತಹ ಪ್ರಯತ್ನವನ್ನ ಸಂಘಟಕರು ಮಾಡಬಹುದಾ? ಆಲೋಚನೆ ಮಾಡಬೇಕಾದಂತಹ ವಿಚಾರ. ವಾರಕ್ಕೆ ಒಂದು ದಿವಸ ಎಲ್ಲರೂ ಸೇರಿಕೊಂಡು ಮಕ್ಕಳಿಗೆ ನಮ್ಮ ದೇಶದ ಅದ್ಭುತವಾದಂತಹ ವಿಚಾರಗಳನ್ನ, ನಮ್ಮ ದೇಶದ ಸಂಸ್ಕೃತಿ ಸಂಪ್ರದಾಯಗಳನ್ನ ಕೊಡುವಂತಹ ಒಂದು ಸಣ್ಣ ಪ್ರಯತ್ನವನ್ನ ಏನಾದರೂ ಪುತ್ತಿಲ ಪರಿವಾರ ಮಾಡ್ತದೆ ಅಂತಾದ್ರೆ, ಆಗ ತಾನೇ ಹೇಳಿದ್ರು, ಒಂದು ಸಣ್ಣ ದೀಪ ಜಗತ್ತನ್ನ ಬೆಳಗ್ಲಿಕ್ಕೆ ಸಾಧ್ಯ ಇದೆ ಅಂತ. ಯಾವುದೋ ಒಂದು ಕಾರಣದಿಂದ ಪುತ್ತಿಲ ಪರಿವಾರ ಇವತ್ತು ಆರಂಭ ಆಗಿದೆ. ಅದರ ಉದ್ದೇಶ ಸಾಮಾಜಿಕ ಚಟುವಟಿಕೆಗಳು ಸಮಾಜದಲ್ಲಿ ಬದಲಾವಣೆಯಾಗಿ ಬದಲಾಗಿದೆ. ಅಂತಹ ಬದಲಾವಣೆಯನ್ನ ಪ್ರತಿಯೊಂದು ಮನೆಯ
ಒಳಗಡೆ ತರುವುದಕ್ಕೆ ಪುತ್ತಿಲ ಪರಿವಾರಕ್ಕೆ ಸಾಧ್ಯ ಆಗ್ತದೆ ಅಂತಾದ್ರೆ, ಪುತ್ತಿಲ ಪರಿವಾರದ ಮೂಲಕ ಪರಿವಾರದ ಪ್ರತಿಯೊಂದು ಮನೆಯಿಂದ ಹೊರಗಡೆ ಬರುವಂತಹ ಮಕ್ಕಳೇನಿದ್ದಾರೆ ಆ ಎಲ್ಲ ಮಕ್ಕಳಿಗೆ ಭಗತ್ ಸಿಂಗರ ಆಲೋಚನೆ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿಯ ಕಲ್ಪನೆಗಳನ್ನ ಕೊಡ್ಲಿಕ್ಕೆ ಎಲ್ಲ ಸಂಘಟಕರಿಗೆ ಸಾಧ್ಯ ಆಗ್ತದೆ ಅಂತಾದರೆ, ನಿಮ್ಮ ಉದ್ದೇಶ, ನಿಮ್ಮ ಕಾಳಜಿ ಏನಿದೆ ಅವೆಲ್ಲವೂ ಕೂಡ ಸಾರ್ಥಕತೆಯನ್ನ ಪಡೀಲಿಕ್ಕೆ ಸಾಧ್ಯ ಇದೆ. ಅಂತಹ ಸಾರ್ಥಕತೆಯತ್ತ ನಮ್ಮ ನಿಮ್ಮ ಹೆಜ್ಜೆ ಇರಲಿ ಅಂತ ಹೇಳ್ತಾ, ಅತಿ ಅದ್ಭುತವಾದಂತಹ ದೇಶದಲ್ಲಿ ಇರುವಂತಹ ನಾವು ನಮ್ಮ ಸಂಸ್ಕೃತಿ, ನಮ್ಮ ಸಂಸ್ಕಾರ, ನಮ್ಮ ಆಲೋಚನೆಗಳನ್ನ ಯಾವತ್ತಿಗೂ ಸಹ ಕೈ ಬಿಡದೆ, ಅನಿವಾರ್ಯವಿಲ್ಲದ ಹೊರತು ಭಾರತಕ್ಕಾಗಿ ದುಡಿಯುವಂತಹ, ಭಾರತಕ್ಕಾಗಿ ಮಿಡಿಯುವಂತಹ ಜೀವನಗಳು ನಾವಾಗಬೇಕು ಅಂತ ಹೇಳ್ತಾ, ಮತ್ತೊಮ್ಮೆ ಎಲ್ಲರಿಗೂ ಸಹ ಪ್ರೀತಿಪೂರ್ವಕವಾದಂತಹ ವಂದನೆಗಳನ್ನ ಸಲ್ಲಿಸ್ತಾ, ಭಾರತ್ ಮಾತಾ ಕಿ. ಕ್ಯಾಪ್ಟನ್ ಪ್ರಾಂಜಲ್ ಈ ದೇಶಕ್ಕಾಗಿ ತನ್ನ ಬದುಕನ್ನ ಕೊಡಬೇಕಾಗಿದ್ರೆ ಒಂದು ಕ್ಷಣವೂ ಸಹ ತನ್ನಲ್ಲಿ ಶಕ್ತಿ ಇಲ್ಲ, ತನ್ನ ಮನೆಯಲ್ಲಿ ಅಪ್ಪ ಅಮ್ಮ ಕಾಯ್ತಾ ಇದ್ದಾರೆ, 2 ವರ್ಷ ಹಿಂದೆಯಷ್ಟೇ ಮದುವೆಯಾಗಿದ್ದಂತಹ ಮಡದಿ ನನಗಾಗಿ ಕಾಯ್ತಾ ಇದ್ದಾಳೆ ಅನ್ನುವ ಯಾವ ಆಲೋಚನೆಯನ್ನು ಸಹ ಮಾಡದೆ, ಎದುರುಗಡೆ ಇದ್ದಂತಹ ಪಾತಕಿಯನ್ನ, ಪಾಪಿಯನ್ನ ಕೊಲ್ಲುವುದೊಂದೇ ನನ್ನ ಗುರಿ ಅಂತ ಹೇಳಿಕೊಂಡು ಯುದ್ಧ ಭೂಮಿಯಲ್ಲೂ ಸಹ ತನ್ನ ಎಲ್ಲ ಶಕ್ತಿಯನ್ನ ಸ್ಫುರಣಗೊಳಿಸಿ ದೇಶದ ವಿರುದ್ಧ ಹೋರಾಡ್ತಾರೆ ಅಂತಾದರೆ, ದೇಶಕ್ಕಾಗಿ ಜಯಕಾರವನ್ನ ಹಾಕಬೇಕಾಗಿದ್ರೆ ಅದು ಕೇವಲ ಬಾಯಿಯಿಂದಲೋ ಗಂಟಲಿನಿಂದಲೋ ಹೊರಡುವಂತಹದ್ದಲ್ಲ. ಆ ಎಲ್ಲ ಸೈನಿಕರನ್ನ ಮನಸ್ಸಿನಲ್ಲಿ ನೆನಪಿಸಿಕೊಂಡು, ಆ ಎಲ್ಲ ಸೈನಿಕರು ನಮ್ಮ ಸುಂದರ ನಾಳೆಗಳಿಗಾಗಿ ತಮ್ಮ ಭವಿಷ್ಯವನ್ನ, ತಮ್ಮ ಹೆಂಡತಿಯನ್ನ ವೈಧವ್ಯಕ್ಕೆ ನೂಕಿ ಬಿಡ್ತಾರಲ್ವಾ, ಅಂತಹ ಎಲ್ಲ ಸೈನಿಕರನ್ನ ಮನಸ್ಸಿನಲ್ಲಿ ನೆನಪಿಸಿಕೊಂಡು ಒಂದು ಸಲ ಭಾರತ ಮಾತೆಗೆ ಜಯಕಾರವನ್ನ ಹಾಕ್ತೇವೆ ಅಂತಾದರೆ, ಎಲ್ಲೋ ಒಂದು ಕಡೆ ಮಗನನ್ನ ಕಳೆದು, ಗಂಡನನ್ನ ಕಳೆದುಕೊಂಡು ದುಃಖ ತಪ್ತವಾಗಿ ಕೂತಿರುವಂತಹ ಕ್ಯಾಪ್ಟನ್ ಪ್ರಾಂಜಲ್ ಅವರ ಅಪ್ಪ ಅಮ್ಮನಿಗೆ ವಿಟ್ಲದ ಕೂಗು ಕೇಳಿಸ್ತದೆ ಅಂತಾದರೆ, ಆಗ ಆ ಎಲ್ಲ ದೇಶಕ್ಕಾಗಿ ಬದುಕಿದ, ದೇಶಕ್ಕಾಗಿ ಬದುಕ್ತಾ ಇರುವಂತಹ, ದೇಶಕ್ಕಾಗಿ ಮಡಿದ, ದೇಶಕ್ಕಾಗಿ ಮಿಡಿತಾ ಇರುವಂತಹ ಎಲ್ಲ ಚೇತನಗಳಿಗೂ ಸಹ ಚೈತನ್ಯ ಬರ್ತದೆ ಅಂತ ಹೇಳ್ತಾ, ಇರುವಂತಹ ಎಲ್ಲ ಶಕ್ತಿಯನ್ನ ಉಪಯೋಗಿಸಿಕೊಂಡು ಮನಸ್ಸಿನಲ್ಲಿ ಎಲ್ಲ ಒಳಿತನ್ನೇ ಮಾಡು ಅನ್ನುವಂತಹ ಪ್ರಾರ್ಥನೆಯೊಂದಿಗೆ ಎಲ್ಲರೂ 2 ಕೈಯನ್ನ ಎತ್ತಿ ಭಾರತ ಮಾತೆಗೊಂದು ಜಯಕಾರವನ್ನ ಹಾಕೋಣ. ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.